ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ನೋಡಿ ಕೃಷ್ಣನ ಅಮೃತ ವರ್ಷಿಣಿ ಅಲಂಕಾರ ನೋಡ್ಕೊಂಡು ಬನ್ನಿ. ತುಂಬ ಮುದ್ದಾಗಿ ಕಾಣ್ತಾ ಇದೆ ನಮ್ಮ ಕೃಷ್ಣ ಇವತ್ತು. ಆ ನಂತರ ಸ್ವಾಮೀಜಿಯವರ ಪೂಜೆಗಳನ್ನು, ನೆಕ್ಸ್ಟು ಭೋಜನ ಶಾಲೆ ದೇವರು, ಇವರೆಲ್ಲ ಅಲಂಕಾರ ನೋಡ್ಕೊಳ್ತಾ ಬನ್ನಿ. ಆಮೇಲೆ ತಿರುಪತಿ ತಿಮ್ಮಪ್ಪಂದು ನಿನ್ನೆ ಬ್ರಹ್ಮೋತ್ಸವ ಸ್ಟಾರ್ಟ್ ಆಗಿದೆ. ಧ್ವಜಾರೋಹಣ ಆಗಿ ನಿನ್ನೆ ಪೆದ್ದ ಶೇಷವಾಹನ ಅಂದರೆ ದೊಡ್ಡ ಶೇಷವಾಹನ, ಇವತ್ತು ಚಿಕ್ಕ ಶೇಷವಾಹನ ಇತ್ತು. ಕಡಿಯಾಳಿ ಅಮ್ಮ, ಆನಂತರ ಇವತ್ತು ದೇವರು ನವರಾತ್ರಿ ಪೂಜೆಗೊಳ್ಳುತ್ತಿರುವ ದೇವರು ಚಂದ್ರಘಂಟ ಅಂತಂದ್ಬಿಟ್ಟು, ಆನಂತರ ಸೌದೆ ಮಠದ ನಡೆದ ದುರ್ಗಾ ನಮಸ್ಕಾರ, ಮತ್ತು ಅಲ್ಲಿ ರಮಾ ತ್ರಿವಿಕ್ರಮ ದೇವರಿಗೆ ಮಾಡುವ ಮಂಗಳಾರತಿ ನೋಡ್ಕೊಂಡು ಬನ್ನಿ. ಇವತ್ತು ನೋಡಿ ಒಂದು ಚಂದವಾದ ಪುಳಿಯೋಗರೆ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊನ್ನೆ ಫಂಕ್ಷನ್ಗೆ ಉಳಿದಂತಹ ಹುಣಸೆ ಹಣ್ಣು ಸಾರಿನ ಪುಡಿಯಲ್ಲೇ ಇತ್ತು, ಅದನ್ನ ನೋಡ್ಕೊಂಡು ಮಾಡಿದೆ. ಆ್ಯಕ್ಚುಲಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಘಮ ಇಡೀ ಮನೆ ಹರಡ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಾಗತ್ತೆ. ಆನಂತರ ಇದನ್ನ ಅರಳಿಗೆ ಯಾವ ಥರ ಮಿಕ್ಸ್ ಮಾಡೋದು, ಆನಂತರ ಅನ್ನಕ್ಕೆ ಯಾವ ಥರ ಮಿಕ್ಸ್ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀರಿ. ಆನಂತರ ಕೊನೆಗೊಂದು ನವರಾತ್ರಿ ತಾನೇ ಒಂದು ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಗೋಧಿ ಕಡಿದು ಅದನ್ನು ನೋಡ್ಕೊಂಡು ಬರೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗೋಧಿ ಕಡಿ ಪಾಯಸ, ಎಷ್ಟು ಜ್ಯೂಸಿಯಾಗಿ ಬರುತ್ತೆ ಗೊತ್ತಾ ಕಾಳು. ಈ ಥರ ಒಂದು ಸಲ ಮಾಡಿ ನೋಡಿ ನೀವು ಕೂಡ. ನೋಡಿ ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕಿ, ನಾನು ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಎರಡನ್ನೂ ಹಾಕ್ಕೊಂಡೆ ನಾನು. ಎಣ್ಣೆ ಜಾಸ್ತಿ ಏನು ಬೇಡ ಇದಕ್ಕೆ. ಆನಂತರ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗು, ಕೆಂಪು ಮೆಣಸು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ. ಈ ಕಡೆಯಿಂದ ಹುರಿತಾ ಇರಬೇಕಿದೆ. ನಾವು ಹುಣಸೆ ಹಣ್ಣನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಮೂಸಂಬಿ ಗಾತ್ರದ ಹುಣಸೆ ಹಣ್ಣನ್ನು ಅರ್ಧ ಗಂಟೆಗಿಂತ ಮುಂಚೆ ನೆನೆಸಿಟ್ಟು ಅದನ್ನ ಕಿವಿಚಿಬಿಟ್ಟು ಸೋಸ್ಕೊಳ್ಳಿ. ಇದಕ್ಕೆ ಸಾಧಾರಣ 3 ಪಾಲು ಬೆಲ್ಲ ಬೇಕಾಗುತ್ತೆ. ಬೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ನೋಡಿ ಅದನ್ನ ಸೋಸ್ಕೊಳ್ಬೇಕು ನೀಟಾಗಿ, ಅದರ ಕಸ ಎಲ್ಲ ಇರುತ್ತೆ ಅದು ಹೋಗಬೇಕು. ಆನಂತರ ಇದಕ್ಕೆ ಒಂದು ಬಟ್ಲಷ್ಟು, ಒಂದು ವಾಟಿಯಷ್ಟು ಅಳತೆಯಷ್ಟು, ಅಂದರೆ ಒಂದು ಕಪ್ಪು ಅಂತ ಹೇಳಿ, ಒಂದು ಕಪ್ಪನ್ನು ಅಷ್ಟು ಸಾರಿನ ಪುಡಿ, ಅರ್ಧ ಕಪ್ಪಷ್ಟು ಎಳ್ಳು ಬೇಕು. ಆಮೇಲೆ ಕರಿಬೇವಿನ ಸೊಪ್ಪೆಲ್ಲ ಅದಕ್ಕೆ ತುಂಬ ಚೆಂದ ಘಮ ಕೊಡುತ್ತೆ, ನೋಡ್ಬೋದು. ಆಮೇಲೆ ತೆಂಗಿನ ತುರಿ, ಸ್ವಲ್ಪ ಇಂಗು, ಉಪ್ಪು ಎಲ್ಲ ಬೇಕು. ತೆಂಗಿನ ತುರಿ ಬೇಡ, ಸಾರಿ. ನೋಡಿ ಫಸ್ಟ್ ನೋಡಿ ಇದು ಚಟಪಟ ಅಂತ ಇರಬೇಕಿದ್ರೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಎಲ್ಲ ಇದಕ್ಕೆ ಈ ಗೊಜ್ಜು. ನಾವು ಇದು ನೋಡಿ ಇಂಗು ಹಾಕ್ಕೊಂಡೆ ಕಾಣ್ಬೋದು, ಕರಿಬೇವಿನ ಸೊಪ್ಪು, ಈ ಹುಣಸೆ ಹಣ್ಣ ಕಿವಿಚಿದ್ದ ಹಾಕಬೇಕು. ಅದು ಕುದಿಬೇಕು ನೀಟಾಗಿ. ನೋಡಿ ಚೆಂದ ಕುದಿಯುತ್ತೆ. ಅದು ಕುದ್ದ ನಂತರ ನಾವು ಅದಕ್ಕೆ ಬೆಲ್ಲ ಎಲ್ಲ ಹಾಕೋಣ. ಸ್ವಲ್ಪ ವಾಲ್ಯೂಮ್ ಕಡಿಮೆ ಆಗಬೇಕು, ಸ್ವಲ್ಪ ಇಂಗಬೇಕು ನೀರು. ಅಷ್ಟೊತ್ತಿಗೆ ನಾವು ನೋಡಿ ಸಾರಿನ ಪುಡಿ ಮತ್ತು ಈ ಎಳ್ಳನ್ನು, ಹುರಿದ ಎಳ್ಳನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಒಂದು ರೌಂಡ್ ತಿರುಗಿಸ್ಕೊಳ್ಳಿ. ಅದನ್ನ ನೋಡಿ ಕುದೀತಾ ಇದೆ, ನೋಡಿ ಕಾಣ್ಬೋದು. ಸ್ವಲ್ಪ ಅರಿಶಿನ ಬೇಕು ಇದಕ್ಕೆ. ಈಗ ನೋಡಿ ಇದಕ್ಕೆ ಬೆಲ್ಲ ಹಾಕ್ಕೊಂಡು ಪುನಃ ಅದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ತೀರಾ ಗಟ್ಟಿಯಾಗೋದೇನು ಬೇಡ, ಎಲ್ಲ ಕರಗಲಿ. ಆನಂತರ ಇದಕ್ಕೆ ಸಾರಿನ ಪುಡಿ ಹಾಕೋಣ. ಉಪ್ಪು ಹಾಕ್ಕೊಂಡ್ಬಿಡಿ ಈ ಕಂಡೀಷನಲ್ಲಿ. ಸಾರಿನ ಪುಡಿ ಹಾಕಿ ಅದು ನೀಟಾಗಿ ಒಂದು 10 ನಿಮಿಷ ಆದರೂ ಕುದಿಬೇಕು. ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋ ತನಕ ಅದನ್ನ ಕುದಿಸ್ಕೋಬೇಕು ನಾವು. ನೋಡಿ ಇದು ಇಷ್ಟು ಕುದಿ ಬರುತ್ತೆ, ನೊರೆ ಬರಲಿಕ್ಕೆ ಸ್ಟಾರ್ಟ್ ಆದಾಗ ನಾವು ಸಾರಿನ ಪುಡಿ ಹಾಕೋಬೇಕು. ಅದಕ್ಕೆ ಹಾಕಿ ನೀಟಾಗಿ ಮಗಚಿ ಕುದಿಸಿ.
ಒಂದು ಇಡ್ಲಿ ಹಿಟ್ಟು ಹದಕ್ಕೆ ಬಂದಾಗ ಸ್ಟವ್ ಆಫ್ ಮಾಡಿ ನೋಡಿ. ಈ ಥರ ಇದ್ದರೆ ಸಾಕು. ಆಮೇಲೆ ಸ್ವಲ್ಪ ಅದು ಗಟ್ಟಿಯಾಗುತ್ತೆ, ಫ್ರಿಜ್ಜಲ್ಲಿ ಇಟ್ಟಾಗ ಮತ್ತೂ ಗಟ್ಟಿಯಾಗುತ್ತೆ, ಅನ್ನಕ್ಕೆ ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ, ರಗಳೆ ಕೊಡುತ್ತೆ. ಅದಕ್ಕೆ ಇಷ್ಟು ಆದರೆ ಸಾಕು. ತುಂಬ ಘಮ ಚೆನ್ನಾಗಿ ಬರುತ್ತೆ ಇದರದ್ದು. ಮಾಡಿ ನೋಡಿ ಫ್ರೆಂಡ್ಸ್. ಅಂಗಡಿಯಲ್ಲಿರುವ ಹಾಳು ಮೂಳು ಗೊಜ್ಜುಗಳನ್ನು ತಂದು ತಿನ್ನೋಕ್ಕಿಂತ ಈ ಥರ ಒಂದು ಗೊಜ್ಜು ಮಾಡಿದರೆ 5-6 ತಿಂಗಳಾದರೂ ಇದು ಕೆಡೋದಿಲ್ಲ. ಫಸ್ಟ್ ಅನ್ನದಲ್ಲಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಎಣ್ಣೆ ಹಾಕಿ ಸಾಸಿವೆ, ನೆಲಗಡಲೆ, ಕೊಬ್ಬರಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಂದು ಹಾಕ್ಕೊಂಡು ಒಂದರ ಹಿಂದೆ ಒಂದು ಹಾಕ್ಕೊಳ್ಳಿ. ಕೊನೆಗೆ ಅದಕ್ಕೆ ಅನ್ನ ಮಿಕ್ಸ್ ಮಾಡಿದರೆ ಆಗೋಗ್ಬಿಡುತ್ತೆ. ನೋಡಿ, ಇದು ಹುರಿದ ನಂತರ ಇದಕ್ಕೆ ತೆಂಗಿನಕಾಯಿ ತುರಿ, ನೆಕ್ಸ್ಟು ಗೊಜ್ಜು. ಒಂದು ಪ್ಲೇಟಿಗೆ 1 ಚಮಚೆಯಷ್ಟು ಗೊಜ್ಜು ಸಾಕಾಗತ್ತೆ. ಇದು ಹುಣಸೆ ಹಣ್ಣು ತುಂಬ ಸ್ಟ್ರಾಂಗ್ ಇದ್ದರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಖಾರ ಎಲ್ಲ ನೀವು ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕ್ಕೊಳ್ಳಿ. ಖಾರ ಕಡಿಮೆ ಆಯಿತು ಅಂತಂದರೆ ಗೊಜ್ಜಿಗೂ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ನಮಗೆ ಯಾಕೋ ಖಾರ ಜಾಸ್ತಿ ಬೇಡ ಅನಿಸುತ್ತೆ, ಅದಕ್ಕೆ ನಾವು ಇಷ್ಟೇ ಮಾಡಿಕೊಂಡು ಸ್ವಲ್ಪ ಸಿಹಿ ಆಗಿರುತ್ತೆ. ಹುಳಿ ಬೇಕು ಅನ್ನೋದು ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿಯಾಗಿಬಿಡುತ್ತೆ. ಮಧ್ಯಾಹ್ನದ ಊಟಕ್ಕೆ ಮೊಸರನ್ನ ಜೊತೆ ಪುಳಿಯೋಗರೆ ತುಂಬ ಒಳ್ಳೆಯ ಕಾಂಬಿನೇಷನ್. ಒಂದು ಸ್ವಲ್ಪ ಸಲಾಡ್ ಮಾಡ್ಕೊಂಡು ಹೋದರೆ ಸಾಕು. ನೋಡಿ, ಅನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೇಸ್ಟಿ ಪುಳಿಯೋಗರೆ ರೆಡಿ. ನೋಡಿ, ಪಕ್ಕದಲ್ಲಿ ಪಾಯಸದ ಪಾತ್ರೆ. ನಾನು ಮಡಿಕೆಯಲ್ಲಿ ಮಾಡೋ ಪಾಯಸ ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಂದರೆ ಆ ಮಡಿಕೆ ಮತ್ತು ಒಲೆದು ಅಡಿಗೆ ಟೇಸ್ಟೇ ಬೇರೆ. ನೀವು ಹಿಂದಿನ ಕಾಲದವರಾಗಿದ್ದರೆ ನಿಮಗೂ ಗೊತ್ತಿರುತ್ತೆ ಅದರ ಟೇಸ್ಟ್ ಎಲ್ಲ. ನೋಡಿದೆ ಆಗೋಯಿತು. ಮತ್ತೆ ಮುಳುಗಿದ್ರೆ ಮನೆ ಹೋಗ್ಲಿಕ್ಕೆ ಬಂದರೆ ಬಾ, ಇಲ್ಲಾಂದರೆ ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ. ನೋಡಿ, ಹಾಗೇ ಬಿಡ್ತು ಇದು. ಈಗ ಅರಳಿದ್ದು ಮಾಡೋಣ. ಅರಳಿದಂತೂ ತುಂಬ ಟೇಸ್ಟಿ ಆಗುತ್ತೆ. ಕೃಷ್ಣ ಮಠದಲ್ಲಿ ಇದನ್ನ ವಸಂತ ಉತ್ಸವಕ್ಕೆ ಮಾಡ್ತದಕ್ಕೆ ಕಡಲೆಕಾಳಿದು ಉಸ್ಲಿ ಮತ್ತು ಇದನ್ನ ಕೊಡ್ತಾರೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ನಾನು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಇನ್ನೊಂದು ಸಲ ಮಾಡ್ತೀನಿ, ನಿಮಗೆ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಬಾಣಲಿಗೆ ಆ್ಯಸ್ ಯೂಶ್ವಲ್ ಎಣ್ಣೆ ಇಟ್ಟು ಸಾಸಿವೆ, ನೆಲಗಡಲೆ ಎಲ್ಲ ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪೆಲ್ಲ, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡು ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡಿ. ನೋಡಿ, ಇದು ಅರಳು ನೋಡ್ಬೋದು. ಅದರಲ್ಲಿ ಭತ್ತದ ಹೊಟ್ಟೆ ಎಲ್ಲ ಇರುತ್ತೆ, ಅದನ್ನ ಹೆಕ್ಕಿಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಾಗೋದಿಲ್ಲ ಬಾಯಿಗೆ ಸಿಕ್ಕಿದ್ರೆ ನಡುವಿಗೆ. ನೋಡಿ, ಸ್ವಲ್ಪ ಈ ಹಸಿ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ನೀವು ಅದನ್ನ ಫ್ರೈ ಮಾಡ್ಕೊಳ್ಳಿ. ಇದ್ದರೆ ಒಣ ಕೊಬ್ಬರಿನೂ ಹಾಕೋಬೋದು. ಫ್ರೈ ಮಾಡ್ಕೊಳ್ಳೋದಿದ್ದರೆ ಅಡ್ಡ ಸ್ಮೆಲ್ ಬರುತ್ತೆ ಮಧ್ಯಾಹ್ನ ತನಕ ಇಟ್ಟಾಗ, ಅದೊಂದು ಮಾತ್ರ ಮರಿಬೇಡಿ. ನೋಡಿ, ಆಗಿಬಿಡ್ತು. ಇನ್ನು ಅರಳಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆರೋ ತನಕ ಸಟ್ಟಗದಲ್ಲಿ ಮಗಿಸಿ, ಆನಂತರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ. ಬೆಳಗ್ಗಿನ ಒಂದು ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ಈ ಅರಳು ಇದೆಯಲ್ಲ, ಭತ್ತದ ಅರಳು, ಇದು 0 ಕ್ಯಾಲ್ರಿ. ನಾವು ಮಂಡಕ್ಕಿ ಥರನೇ ಇದು ಕೂಡ ತುಂಬ ಚೆನ್ನಾಗಾಗುತ್ತೆ, ಹೊಟ್ಟೆ ತುಂಬದಂಗಿರುತ್ತೆ. ಅದು 0 ಕ್ಯಾಲ್ರಿ, ತುಂಬಾ ಚೆನ್ನಾಗಾಗುತ್ತೆ ಇದೆಲ್ಲ. ನೋಡಿ, ಭತ್ತದ ಹೊಟ್ಟು ಮತ್ತು ಸಿಗ್ತಾ ಉಂಟು. ಎಲ್ಲ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಳ್ಳಿ.
ನೋಡಿ ಈಗ ಪಾಯಸ ಮಾಡೋಣ. ಗೋಧಿ ಕಡಿದು ಪಾಯಸ ಮನೆಯಲ್ಲೇ ಗೋಧಿ ಕಡಿ ಮಾಡಿಬಿಟ್ಟು ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇಡೀ ಗೋಧಿ ತಗೊಳ್ಳಿ ನೀವು. ನಾನು ಸ್ವಲ್ಪ ಹಾಕ್ಕೊಂಡೆ, ಯಾಕೋ ಕಡಿಮೆ ಆಯಿತು ಅನ್ನಿಸ್ತು. ಒಂದು ಅರ್ಧ ಕೆ ಜಿ ಅಷ್ಟು ಗೋಧಿ ಇತ್ತು, ಕೊನೆಗೆ ಎಲ್ಲನೂ ಹಾಕ್ಕೊಂಡೆ ನೋಡಿ. ಹಾಕಿ ಸ್ವಲ್ಪ 1 ಚಮಚ 2 ಚಮಚ ಜಸ್ಟ್ ಒದ್ದಾದರೆ ಸಾಕು ಅಷ್ಟು ನೀರು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿಕೊಳ್ಳಿ ನೋಡಿ. ಆನಂತರ ನಾನು ಫುಲ್ ಗೋಧಿ ಇತ್ತು ಅದನ್ನೆಲ್ಲ ಹಾಕ್ಕೊಂಡು ಮಾಡಿಟ್ಕೊಂಡೆ. ಇದರದ್ದು ಪಲಾವ್ ಥರ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಪಲಾವ್ ಅಂತ ಹೇಳ್ಬೋದು, ಉಪ್ಪಿಟ್ಟು ಅಂತಲೂ ಹೇಳ್ಬೋದು. ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿಗೆ ಹಾಕಿ ನಾವು ಅದು ಬೇಡ ಬೇಡ ಅಂದ್ಕೊಂಡು ಎಲ್ಲ ಹಾಕಿದೆ ಕಾಣ್ಬೋದು ನೀವು. ಜಾಸ್ತಿ ಇರಲಿಲ್ಲ, ಪುನಃ ಅದೇ ಇತ್ತ ಕೊಡ್ತೆ ಪುನಃ ಸಲ ಮಾಡಲಿಕ್ಕೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಎಲ್ಲ ಹಾಕ್ಕೊಂಡು ನೋಡಿ. ಅದಕ್ಕೊಂದು ಅರ್ಧ ಲೋಟೆಯಷ್ಟು ನೀರು ಸಾಕು, ನೀರು ಇಳಿಬಾರ್ದು, ಅಷ್ಟು ನೀರು ಹಾಕೋಬಾರ್ದು. ಹಾಗೆ ಇದು ಮಾಡಿಕೊಂಡು ಆನಂತರ ಇದನ್ನ ಮಿಕ್ಸಿಗೆ ಹಾಕಿ ಒಂದು ರೌಂಡು ತಿರುಗಿಸಬೇಕು. ಜಾಸ್ತಿ ಬೇಡ, ಒಂದು ಅರ್ಧ ನಿಮಿಷ ತಿರುಗಿಸಿದ್ರೆ, ಅರ್ಧ ನಿಮಿಷನೂ ಬೇಡ, ಒಂದು 10 ಸೆಕೆಂಡ್ ತಿರುಗಿಸಿದ್ರೆ ಸಾಕು. ಒಂದು ಗೋಧಿ ಕಡಿ ಆಗೋ ತನಕ ಮಾತ್ರ ಅದರ ಹೊಟ್ಟು ಹೋಗುತ್ತೆ. ಹೊಟ್ಟನ್ನು ನಾವು ಒಣಗಲಿಕ್ಕೆ ಹಾಕಿಬಿಟ್ಟು ಅದನ್ನ ಕ್ಲೀನ್ ಮಾಡಿಕೊಂಡು, ಅಂದರೆ ಕೇರಿ ಅಂದರೆ ಇದಿರುತ್ತಲ್ಲ ನಮ್ಮದು, ತಡಪೆ ಅಂತ ಅಂತೀವಿ ನಾವು ತುಳುವಲ್ಲಿ, ಗೆರಸಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ಸರಿ. ನೋಡಿ ಎಷ್ಟು ಚೆನ್ನಾಗಿ ಹೊಟ್ಟು ಹೋಗುತ್ತೆ ಅಂತ ನೋಡಿ. ಹೊಟ್ಟು ಹೋದ ನಂತರ ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಅದೊಂಥರ ಜ್ಯೂಸಿಯಾಗಿ ಚಿಕ್ಕ ಚಿಕ್ಕ ಬಾಲ್ ಥರ ಈ ಸಬ್ಬಕ್ಕಿ ಇರುತ್ತಲ್ಲ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಇದು ನೋಡಿ. ಹೀಗೇ ಎಲ್ಲನೂ ಇದು ಮಾಡಿ ಅದನ್ನ ರಾತ್ರಿ ಇಡೀ ಒಣಗಲಿಕ್ಕೆ ಇಟ್ಕೊಂಡೆ ನಾನು, ಮಾರನೇ ದಿವಸ ಮಾಡಲಿಕ್ಕೆ ಅಂತ. ಒಣಗುತ್ತೆ. ಆನಂತರ ಅದನ್ನ ಕೇರಿ ತೆಗೆದ್ರೆ ಸರಿ, ಗೆರಸೆಯಲ್ಲಿ ಎಲ್ಲ ಅದರದ್ದು ಹೊಟ್ಟೆ ಎಲ್ಲ ಹಾರಿ ಹೋಗಿಬಿಡುತ್ತೆ. ಬಿಸಿಲಿದ್ರೆ ಬಿಸಿಲಿಗೂ ಹಾಕೋಬೋದು ನೋಡಿ. ಒಲೆಯಲ್ಲಿ ಉರಿ ಮಾಡಿಬಿಟ್ಟು ನೋಡಿ ಇದನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಗೋಧಿ ಕಡಿನ 1 ಕಪ್ ಗೋಧಿ ಕಡಿಗೆ 2 ಕಪ್ ನೀರಷ್ಟು ಹಾಕಿ ಬೇಯಿಸ್ಕೊಳ್ಳಿ. ಫಸ್ಟು 1/4 ಗಂಟೆ ಬೇಕಾಗುತ್ತೆ. ಬೇಡ ಅಂತನೋರು ಕುಕ್ಕರಲ್ಲಿ ಇಡೋದಾದ್ರೆ ಕುಕ್ಕರಲ್ಲಿ ಇಟ್ಕೋಬೋದು ನೀವು ನೋಡಿ. ಆನಂತರ ತೆಂಗಿನಕಾಯಿ ತುರ್ಕೊಂಡು ನೀವು ಕಾಣ್ಬೋದು. ಇದಕ್ಕೆ ಗೋಧಿ ಕಡಿ ಬೇಯ್ತಾ ಇರಬೇಕಿದೆ, 3/4 ವಾಶಿ ಬೆಂತು ಅಂತಾಗ ಅದಕ್ಕೆ ಸ್ವಲ್ಪ 1 ಚಮಚ ತುಪ್ಪ, ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. ಆನಂತರ 1 ಏಲಕ್ಕಿ ಜೊತೆ ತೆಂಗಿನಕಾಯಿನ ರುಬ್ಬಿ ಹಾಕ್ಕೊಳ್ಳಿ, ಅಥವಾ ಹಾಲು ತೆಗೆದು ಬೇಕಾದರೂ ಹಾಕೋಬೋದು. ನಾನಿಲ್ಲಿ ರುಬ್ಬಿ ಹಾಕ್ಕೊಂಡೆ, ನೀವು ಕಾಣ್ತಾ ಇರ್ಬೋದು ಇಲ್ಲಿ. ತುಂಬಾ ಚೆನ್ನಾಗಾಗತ್ತೆ ಇದರದ್ದು ಉಪ್ಪಿಟ್ಟು ಅಥವಾ ಪಲಾವ್ ಎಲ್ಲ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗತ್ತೆ ಅಂತಂದರೆ ನೋಡಿ. ಇದನ್ನ ಅದಕ್ಕೆ ಹಾಕಿ ಇದಕ್ಕೆ ನೋಡಿ ಕುದೀತಾ ಉಂಟು. ಹಾಕಿ 1 ರೌಂಡ್ ಕುದಿ ಬಂದರೆ ಆಗೋಯಿತು. ಒಂದು ಅರ್ಧ ಕಪ್ಪಷ್ಟು, ನಾವು 1 ವಾಟಿಯಷ್ಟು ಗೋಧಿ ಕಡಿ ಹಾಕ್ಕೊಂಡ್ರೆ ಅರ್ಧ ವಾಟಿಯಷ್ಟು, ಅರ್ಧ ಅಳತೆ ಸಾಕು ಬೆಲ್ಲ. ಇದಕ್ಕೆ ಜಾಸ್ತಿ ಬೆಲ್ಲ ಬೇಕು ಅಂತ ಹೇಳಿ ಇಲ್ಲ. ಹಾಕಿ 1 ಕುದಿ ಬಂದರೆ ಪಾಯಸನೂ ರೆಡಿಯಾಗಿಬಿಡುತ್ತೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಬೋದು. ಇನ್ನೂ ಈಗ ನೀರಿದೆ, ಸ್ವಲ್ಪ ಹೊತ್ತಲ್ಲಿ ದಪ್ಪ ಬರುತ್ತೆ ಇದು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.